ಇದು ನಮ್ಮದು ಇವತ್ತು ನಮ್ಮ ಶಾಪ್ನಲ್ಲಿ ಅಂದರೆ ಶೇಟ್ ಎಲೆಕ್ಟ್ರಾನಿಕ್ಸ್ನಲ್ಲಿ 23ನೇದ್ದು ಬಂಪರ್ ಡ್ರಾ ಜರುಗ್ತಾಯಿದೆ. ಸೊ ಅದನ್ನು ಜರುಗಿಸುವ ಸಂದರ್ಭದಲ್ಲಿ ನಮ್ಮ ಗೆಸ್ಟ್ಗಳಾಗಿ ಚಿದಾನಂದ ಬೈಲಾಡಿ ಸರ್ ಅವರು ಬಂದಿದ್ದಾರೆ. ಅವರಿಗೆ ಸಹ ನಾನು ವೆಲ್ಕಮ್ ಮಾಡ್ತೇನೆ. ಮತ್ತು ಡಾಕ್ಟರ್ ಮುದಿರಾಜ ಸರ್ ಅವರು ಬಂದಿದ್ದಾರೆ, ಅವರಿಗೆ ಸಹ ವೆಲ್ಕಮ್ ಮಾಡ್ತೇನೆ. ಹಾಗೂ ಡಾಕ್ಟರ್ ದೀಪಕ್ ರೈ ಅವರು PHO ಅವರು, ಅವರಿಗೆ ಸಹ ನಾನು ವೆಲ್ಕಮ್ ಮಾಡ್ತೇನೆ. ಟೋಟಲ್ 10 ಪ್ರೈಸಸ್ ಇರ್ತದೆ. ಸೊ ಪ್ರೈಸ್ ಹೇಗಿರ್ತದೆ ಅಂತ ಹೇಳಿದರೆ, ಬ್ಲೂಟೂತ್ ಸ್ಪೀಕರ್ ಇರ್ತದೆ, ಮತ್ತು ನೆಕ್ಸ್ಟ್ ಐರನ್ ಬಾಕ್ಸ್, ಫ್ಯಾನ್, ಮಿಕ್ಸಿ, ಏರ್ ಕೂಲರ್, ಸೋಫಾ ಮತ್ತು ಒಂದು ವಾಷಿಂಗ್ ಮಿಷನ್, TV ಇರ್ತದೆ, ಫ್ರಿಡ್ಜ್, ಮತ್ತು ಬಂಪರ್ ಪ್ರೈಸ್ ಆಗಿ ಜುಪಿಟರ್ ಸ್ಕೂಟರ್. ಸೊ ಈ ಡ್ರಾನೀಗ ನಡೆಸಿಕೊಡ್ಬೇಕಂತ ಹೇಳಿ ಫಸ್ಟಿಗೆ ಮುದಿರಾಜ ಸರ್ ಅವರಿಗೆ ಕೇಳ್ಕೊಳ್ತೇನೆ. ಸೊ ನಾವು ಬ್ಲೂಟೂತ್ ಸ್ಪೀಕರಿಂದ ಸ್ಟಾರ್ಟ್ ಮಾಡುವ. ಹೌದೌದು, ಇದು ಬ್ಲೂಟೂತ್ ಸ್ಪೀಕರ್ ಸರ್. ಹೀಗೆ ತೋರಿಸಿ, ನೀವು ಹೀಗೆ ಹೇಳಿ, ಝೂಮ್ ಆಂಡ ಟಿಕೆಟ್ ನಂಬರ್ SC1282 ಕಾಣಿಸ್ತಾ ಇದೆ. ಈಗ ಇದು 9th ಪ್ರೈಸ್, ಐರನ್ ಬಾಕ್ಸ್. ನೀವು ಅದು ನಂಬರ್ ಹೇಳಿದರೆ ಒಳ್ಳೆಯದು ಸರ್. ನಂಬರ್ ಒಂದು ಸರ್. SCE 2186. ಈಗ ನೆಕ್ಸ್ಟ್ ಫ್ಯಾನ್. ಲೆಜರ್ ಕೂಡ ನೋಡ್ತಾ ಇರಿ. SE 1373. ನೆಕ್ಸ್ಟ್ ಇದು ಮಿಕ್ಸಿಯನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ. SE 4327. 4327 ಇದು ಮಿಕ್ಸಿ. ಈಗ ಆಗ್ತಾ ಇರೋದು ಏರ್ ಕೂಲರ್. SC 3225. ಈಗ ಇದು ಸೋಫಾ, 3-seater ಸೋಫಾ. SE 8778. ಇದೀಗ ವಾಷಿಂಗ್ ಮಿಷನ್. SE 9962. ಇದು ವಾಷಿಂಗ್ ಮಿಷನ್ ಇದ್ದಾಗಿರ್ತದೆ. ಪುತ್ತೂರು ಕ್ಲಬ್ ಆಗ್ತೀನಿ. C236 ಪುತ್ತೂರು ಕ್ಲಬ್ ಅಲ್ಲ ಬರ್ತೇನೆ. ಅದು ಇದು ಯಾವುದು ವಾಷಿಂಗ್ ಮಿಷನ್. ನೆಕ್ಸ್ಟ್ ಇದು ಈಗ ಇದು TV. SC 8339. ನಿಜ. ಒಂದು TV, ಇದು TV. ಈಗ ಇನ್ನೊಂದು ಫ್ರಿಡ್ಜ್. SC 1108. ಇದು ಫ್ರಿಡ್ಜ್.
ಆಯ್ತಲ್ಲ, ಇದು ಬಂತಲ್ಲ ಫ್ರಿಜ್. ನೆಕ್ಸ್ಟ್ ಇದು ಲಾಸ್ಟ್ ಬಂಪರ್ ಪ್ರೈಸ್ ಸರ್, ಒಂದು ಇದು ಒಳ್ಳೆ ಇದೊಂದು ಸ್ಕೂಟರ್. SE 9228. 9228 SC 9228. ಯಾರಂತ ಕಸ್ಟಮರ್ ಚೆಕ್ ಮಾಡ್ತೇನೆ. Z11542 Z11 ಹಾಂ ಮಾರುತಿ ಶೆಣೈ. ಓಕೆ ಓಕೆ. ಟಿಕೆಟ್ ನೋಡುವಾಗ ಭಾರತಿ ಶೆಣೈ ಅಂತೇಳಿ ಉಂಟು, ಮತ್ತು ಇನ್ನೊರ್ಥ ಟಿಕೆಟ್ ಸಿಗಬೇಕು ನಮಗೆ. ಓಕೆ. ಕಳೆದ 25 ವರ್ಷಗಳಿಂದ ಪುತ್ತೂರಿನಲ್ಲಿ ಶೇಟ್ ಇಲೆಕ್ಟ್ರಾನಿಕ್ಸ್ ಅಂತ ಹೇಳ್ತಕ್ಕಂಥ ಒಂದು ಪ್ರತಿಷ್ಠಿತ ಸಂಸ್ಥೆಯನ್ನು ಇವರು ಆರಂಭಿಸಿ ಇದೀಗ ಸಮಾಜಮುಖಿಯಾಗಿ ಜನಸ್ನೇಹಿಯಾಗಿ ಎಲ್ಲರಿಗೂ ಕೂಡ ಪ್ರೀತಿಪಾತ್ರರಾಗಿ ಪುತ್ತೂರಿನ ಜನತೆಗೆ ಅವರು ತಮ್ಮ ಸೇವೆಯನ್ನು ಕೊಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವರು ತಾವು ಬೆಳೆಯುತ್ತಾ ಜನರಿಗೆ ಕೂಡ ತನ್ನ ಪಾಲಿನಲ್ಲಿ, ತನ್ನ ಉದ್ಯಮದ ಪಾಲಿನಲ್ಲಿ ಜನರು ಕೂಡ ಒಂದಿಷ್ಟು ಉಡುಗೊರೆಗಳನ್ನು ಕೊಡ್ತಾ ತಾನು ಬೆಳಿಬೇಕು, ಸಮಾಜವೂ ಬೆಳಿಬೇಕು ಅಂತ ಹೇಳ್ತಕ್ಕಂಥ ಚಿಂತನೆಯೊಂದಿಗೆ ಅವರು ಇವತ್ತು ಒಂದು ಡ್ರಾವನ್ನು ಮಾಡಿದ್ದಾರೆ. ಈ ಒಂದು ಸಂಸ್ಥೆ ಉತ್ತರೋತ್ತರವಾಗಿ ಅಭಿವೃದ್ಧಿಗೊಳ್ಳಲಿ ಅಂತ ಹೇಳ್ತಾ ನಾನು ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.